ಎಲ್ರಿಗೂ ನಮಸ್ಕಾರ. ನಾನು ಮೊದಲಿಗೆ ಹೇಳ್ತೀನಿ, ನಾನು ಐ ಆಮ್ ನಾಟ್ ಅನ್ ಆಕ್ಟರ್. ನಾನು 50 ವರ್ಷ ಆಗೋವರೆಗೂ ನಾನು ನಟನೆಯಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿರ್ಲಿಲ್ಲ. ನಾವು ನಾಟಕ ಮಾಡಬೇಕಾದ್ರೆ ಯಾರ ಆಕ್ಟರ್ ಬರಲಿಲ್ಲ ಅಂದ್ರೆ ನಾನು ಬೇಗ ಡೈಲಾಗ್ ಕಲಿತಾ ಇದ್ದೆ. ನನಗೆ ಡೈಲಾಗ್ ಬೇಗ ಬರ್ತಾ ಇತ್ತು. ನಾಟಕದ ಪೂರ್ತಿ ಇಡೀ ನಾಟಕ ನನಗೆ ಡೈರೆಕ್ಟ್ ಮಾಡ್ಬೇಕಂತ ನನ್ಗೆ ಗೊತ್ತಿರ್ತಿತ್ತು. ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ಹೋಗಿ ಮಾಡ್ತಾರೆ, ಮುಖ್ಯ ಪಾತ್ರ ಇದ್ರು ಹೋಗಿ ಮಾಡ್ಬಿಡ್ತಿದ್ದೆ ನಾನು. ಆ ಥರದ ಆಕ್ಟಿಂಗ್ ಮಾಡಿದ್ದೀನಿ ಅಷ್ಟೇ ಹೊರತು ನಾಟ್ ಅನ್ ಆಕ್ಟರ್. ಅದು ನನಗೆ ಅನಂತವ್ರ ಮುಂದೆ ಆಗ್ಲಿ ಇವ್ರ ಫ್ಯಾಮಿಲಿ ಅವ್ರ ಮುಂದೆ ಆಗ್ಲಿ ನಾನು ಆಕ್ಟರ್ ಅಂತ ಹೇಳ್ಕೊಳಕ್ ನನಗೆ ಒಂಥರ ಆಗುತ್ತೆ. ನೀವೇ ನಾನು ತುಂಬಾ ಸಿನಿಮಾ ಮಾಡಿದ್ದೀನಿ. ಈಗ 60-70 ಸಿನಿಮಾ ಮಾಡಿರ್ಬೋದು ಈಗಾಗಲೇ. ನಾನು 5-6 ಭಾಷೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ಈಗ ಈ ಸಿನಿಮಾ ಮಾಡೋದಕ್ಕೆ ನಾನೊಂದು ಏಜೆನ್ಸಿ ಇಟ್ಕೊಂಡಿದ್ದೀನಿ ಬಾಂಬೆಲಿ. ಅವರೇ ನನಗೆ ಫೈನಾನ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗಲ್ಲ, ಎಲ್ಲ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಐ ಗಾಟ್ ಎ ಬಾಂಬೆ ಏಜೆನ್ಸಿ. ಅವ್ರು ನನಗೆ ಹೇಳ್ತಾರೆ, ನೀವು ಇಲ್ಲಿ ಬಾಂಬೆಲಿ ಬೈತಾರೆ, ನೀವು ಯಾವ್ಯಾವ್ದು ಸಿನಿಮಾಲ್ ಹೋಗಿ ಮಾಡ್ಬಿಡ್ತೀರಾ. ಇಲ್ಲಿ ಕಾಸ್ಟಿಂಗ್ ಏಜೆನ್ಸಿ ಅವ್ರು ಹೇಳ್ತಾರೆ, ಏನ್ ಸರ್ ಅವ್ರು ಹಂಗ್ ಮಾಡ್ಬಿಡ್ತಾರೆ ಪಿಕ್ಚರ್ಗಳೆಲ್ಲ ಹೋಗಿ, ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೇಕು ಅವ್ರನ್ನ, ನೀವು ಅವ್ರಿಗೆ ಹೇಳ್ಬೇಕು ಎಲ್ಲೆಲ್ಲೋ ಒಪ್ಕೋಬಾರ್ದು ಅಂತ. ಆದ್ರೆ ನಾನು ನಟ ಅಲ್ಲ, ನನಗೆ ಸ್ವಲ್ಪ ಸಂಭಾವನೆ ಬರುತ್ತೆ, ನನಗೆ ಅದರ ಆಸಕ್ತಿ ಇದೆ ತುಂಬಾ, ಇಲ್ಲ ಅಂತಿಲ್ಲ. ಆದ್ರೆ ನಾನು ನಟ ಅಲ್ಲ, ನಾನು ಎಲ್ಲಾನು ಒಪ್ಕೊಳಕ್ಕಾಗಲ್ಲ. ಈಗ ನೋಡಿ, ನಾನು ಅನಂತವ್ರ ಮುಂದೆ ಒಂದು ಹೇಳ್ತೀನಿ. ಈಗ ನನ್ಗೊಂದು ತೆಲುಗು ಪ್ರಾಜೆಕ್ಟ್ ಅಲ್ಲಿ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. ನಾನು ಯಾರು ಕೇಳ್ತಾ ಇದ್ದಾರೆ ಹೇಳಲ್ಲ, ನಾನು ಅಂದ್ರೆ ನನ್ನ ಕೇಳ್ತಾ ಇದ್ದಾರೆ. ಅವರೊಂದು ಸ್ಟೋರಿ ಕಳಿಸಿದ್ದಾರೆ. ಅದ್ರಲ್ಲಿ ಏನಿದೆ ಅಂದ್ರೆ, ಒಬ್ಬ ಸ್ವಾಮೀಜಿ ಇರ್ತಾನೆ. ಆ ಸ್ವಾಮೀಜಿ ಯಾವುದೋ ಚಿಕ್ಕ ವಯಸ್ಸಲ್ಲಿ ಯಾವುದೋ ಚೈಲ್ಡ್ ಮೊಲೆಸ್ಟೇಷನ್ ಮಾಡ್ಬಿಟ್ಟಿರ್ತಾನೆ. ಅವನು ಹೀರೋ ಆಗಿರ್ತಾನೆ. ಆಮೇಲೆ ನನಗೆ ತಕ್ಷಣ ಅದು ಯಾಕೆ ಮಾಡಿದಾರೆ ಆ ಕಥೆ ನನಗೆ ಗೊತ್ತಾಗುತ್ತೆ. ಮತ್ತೆ ಯಾರನ್ನು ಅನ್ವಯಿಸಿ ಮಾಡಬೇಕಾಗಿತ್ತೋ ಅದನ್ನು ಬಿಟ್ಟು ಇನ್ಯಾರನ್ನೂ ಆರೋಪಿಸಿ ಮಾಡ್ದಂಗಾಗತ್ತೆ ಅಂತ ನನ್ನ ಭಾವನೆ ಬಂತು. ಅದಕ್ಕೆ ಅವ್ರು ದುಡ್ಡು ಕೊಟ್ಟರು ಅದನ್ನ ಮಾಡೋದಿಲ್ಲ. ನಾನು ಆ ತರ ನಾನು ಇಟ್ಕೊಳ್ತೀನಿ. ಅದಕ್ಕೆ ನಾನೇ ಅಷ್ಟೊಂದು ಒಪ್ಕೊಳ್ಳೋದಿಲ್ಲ. ನಾನು ಈ ಸಿನಿಮಾದಾಗ ಇವ್ರು ಬಂದಾಗ ಇವ್ರು ಮಾತಾಡಿದ ರೀತಿ ನೋಡಿದ್ರಲ್ಲ, ಈಗ ಸ್ವಲ್ಪ ಮಟ್ಟಿಗೆ ನನ್ನನ್ನೇ ನೆನಪಿಸ್ತು ನನ್ಗದು. ಅವ್ರ ಎಂಥೂಸಿಯಾಸಮ್ ಏನಿದೆ, ಒಂದು ಬ್ರೆತ್ಲೆಸ್ ಹೈಪರ್ ವೆಂಟಿಲೇಟಿಂಗ್ ಉತ್ಸಾಹ ಇದೆಲ್ಲ, ಅದು ನನಗೆ ನನ್ನೇ ನೆನಪು ಮಾಡ್ತೀನಿ. ನಾನು ಅದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಅನಂತ ತುಂಬಾ ಚೆನ್ನಾಗಿ ಅನುಕರಣೆ ಮಾಡ್ತಾರೆ ಎಲ್ಲರೂ, ಯಾರನ್ನು ಬೇಕಾದ್ರೆ. ನನಗೆ ತುಂಬಾ ಜನ ಹೇಳಿದ್ದಾರೆ, ಅವರು ಆ ಟೈಮಲ್ಲಿ ನನ್ನ ತುಂಬಾ ಅನುಕರಣೆ ಮಾಡಿ ಎಲ್ಲರನ್ನೂ ನೆಗ್ಸೋರು. ಬಟ್ ನನಗೆ ಅವಮಾನ ಅನಿಸ್ತಿಲ್ಲ. ನನಗೆ ಒಂದು ರೀತಿಯಲ್ಲಿ ಅಭಿಮಾನ ಅನಿಸ್ತು ಅವ್ರು ನನ್ನ ಅನುಕರಣೆ ಮಾಡಿದ್ರು. ಅವ್ರಿಗೆ ತುಂಬಾ ಸುಲಭ ಬರುತ್ತೆ ಎಲ್ಲಾನು. ಅವ್ರು ಕಷ್ಟಪಟ್ಟಿರೋದು ಒಂದರಲ್ಲೇ ನನ್ನ ಪ್ರಕಾರ. ಅವ್ರು ಒಪ್ಕೊಳ್ದೇ ಇರ್ಬೋದು. ಅವರು ರಾಜಕಾರಣಿಯಾಗಿ ತುಂಬಾ ಸಂಕಟ ಪಟ್ಟರು ಅಂತ ನನ್ಗನ್ಸುತ್ತೆ. ನಾನು ಆಗಲೂ ಭೇಟಿ ಆಗ್ತಾ ಇದ್ದೆ. ಇಟ್ ವಾಸ್ ವೆರಿ ಅನ್ಕಂಫರ್ಟಬಲ್. ಮಿಕ್ಕಿದ ಎಲ್ಲದರದ್ದು ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅನ್ಸುತ್ತೆ. ಅವ್ರನ್ನ ಕೇಳಿದೆ, ನೀವು ಯಾತಕ್ಕೆ ನೀವು ಪ್ರೊಫೆಷನಲ್ ಆಗಿ ಹಾಡೋದಿಲ್ಲ ಅಂತ ಕೇಳಿದಕ್ಕೆ ಅವ್ರು ಅಂದ್ರು, ಎಲ್ಲಾನು ಕಮರ್ಷಿಯಲ್ ಆಗಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಕೆಲವು ನನಗಾಗಿ ಇಟ್ಕೋಬೇಕು ಅಂತ ಅಂದ್ರು. ಆಕ್ಚುಲಿ ಅವ್ರು ನನಗೆ ಹೇಳಿಲ್ಲ, ನಮ್ಮ ತಾಯಿ ಕೇಳಿದ್ದು ಮೊದಲ. ನಾನು ಅವ್ರನ್ನ ಹೋಗಿ ಕೇಳಿದೆ. ನಾನು ಕೇಳಿದಕ್ಕೆ ಒಂಥರ ಸಂಕೋಚ ಪಟ್ಕೊಂಡು ಹೌದು ಅಂದ್ಬಿಟ್ಟು ಮಾತನ್ನ ಬದಲಾಯಿಸ್ಬಿಟ್ರು. ಅವ್ರಿಗೆ ಆಕ್ಟಿಂಗ್ ತುಂಬಾ ಸುಲಭ ಬರುತ್ತೆ, ಅವ್ರಿಗೆ ಅನುಕರಣೆನೂ ತುಂಬಾ ಸುಲಭ ಬರುತ್ತೆ ಅವ್ರಿಗೆ. ಮತ್ತೆ ಇವ್ರ ಫ್ಯಾಮಿಲಿ ಹೇಳ್ತೀನಿ ನಾನು ಮೊದಲನೇ ಸಲ ಇವ್ರ ರವಿಶಂಕರ್ ಅವ್ರ ಜೊತೆ ಮಾಡಿದ್ದು ಆಟಗಾರ ಪಿಕ್ಚರ್. ಅದ್ರಲ್ಲಿ ಅನಂತನಾಗ್ ಇದ್ದಾರೆ. ಅದ್ರಲ್ಲೂ ನಮ್ಗೆ ಸ್ಕ್ರೀನ್ ಶೇರಿಂಗ್ ಎಲ್ಲ ಅದ್ರಲ್ಲಿ. ಅವರಿಗೆ ನಾನು ಯಾರು ಅಂತ ಗೊತ್ತಿರ್ಲಿಲ್ಲ. ನಾವೊಂದು ಸೀನಲ್ಲಿ ಒಟ್ಟಿಗೆ ಮಾಡ್ಬೇಕಾದ್ರೆ ರವಿಶಂಕರ್ ಹೇಳಿದ್ರು, ನಾ ಯಾರು ಅಂತ ಗೊತ್ತಿರ್ಲಿಲ್ಲ. ಈ ಯಾವ್ದೋ ಕೆಲವು ಡಾಕ್ಟರು ಈ ತರ ಪಾತ್ರಕ್ಕೆ ಯಾರನ್ನಾರು ಕರ್ಕೊಂಡ್ ಬರ್ತಾರಲ್ಲ, ಆ ತರದ್ದು ಯಾರು ಕರ್ಕೊಂಡ್ ಬಂದಿದ್ದಾರೆ ಅನ್ಕೊಂಡು ಅವರು ಗೌರವದಿಂದಾನೇ ನನ್ನ ಮಾತಾಡಿಸ್ತಾ, ನೋಡಿ ನೀವು ಇಲ್ಲಿ ಬಂದು ನಿಂತ್ಕೋಬೇಕು, ಆಮೇಲೆ ಹಿಂಗ್ ಬರ್ಬೇಕು ಅಂತೆಲ್ಲ ಹೇಳಿದ್ರು. ನಾನು ಅವ್ರು ಹೇಳ್ದಂಗೆ ನಾನು ರಿಹರ್ಸಲ್ ಮಾಡಿದೆ. ನಾನು ಅದಾದ್ಮೇಲೆ ಅವ್ರಿಗೆ ಏನ್ ಅನ್ನಿಸ್ತು ಏನೋ ಅಂದ್ರೆ, ಹಿ ಇಸ್ ವೆರಿ ಶಾರ್ಪ್. ಅದು ಶಾರ್ಟ್ ಆಗೋ ಹೊತ್ತಿಗೆ ಅವ್ರಿಗೇನು ಗೊತ್ತಾಯ್ತು, ಆಕ್ಚುಲಿ ಇವ್ರಿಗೆ ಗೊತ್ತಿರ್ಬೋದು ಸ್ವಲ್ಪ ಅಂದ್ಬಿಟ್ಟು. ಆಮೇಲೆ ನನಗೆ ತುಂಬಾ ಫ್ರೆಂಡ್ ಆದ್ರು ಅವರು. ಹಿ ಇಸ್ ಅ ವಂಡರ್ಫುಲ್ ಸಿಂಗರ್. ತುಂಬಾ ಚೆನ್ನಾಗಿ ಹಾಡ್ತಾರೆ ಅವರು, ರವಿಶಂಕರ್. ಬ್ರಿಲಿಯಂಟ್ ಸಿಂಗರ್ ಅವರು.
ಇವ್ರು 3 ಜನ ಅಣ್ತಮ್ಮಂದ್ರು ತುಂಬಾ ಟ್ಯಾಲೆಂಟೆಡ್ ಅಂತೆ. ದೇ ಕ್ಯಾನ್ ಡ್ಯಾನ್ಸ್, ದೇ ಕ್ಯಾನ್ ಸಿಂಗ್. ಅವರು ಮೇಡ್ ಇನ್ ಬೆಂಗಳೂರು ಇರ್ಬೋದು. ಎಷ್ಟೊಂದು ಜನ ಬಂದು ಬೆಂಗಳೂರನ್ನ ಏನೇನೋ ಮಾಡಿದ್ರು. ಇವರು ಬೆಂಗಳೂರಿಗೆ ಬಂದು ನಮ್ಮನ್ನು ಉದ್ಧಾರ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಚಿಕ್ಕದು, ಬಹಳ ವಿಚಿತ್ರವಾಗಿರುವ ಪಾತ್ರವನ್ನು ಮಾಡಿದ್ದಾರೆ ಅವರು. ಹಿಂದೆ ನಮ್ಗೆ ಬ್ರಿಡ್ಜ್ ಸಿನಿಮಾ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಏನಿತ್ತಂದ್ರೆ ಬರೀ ವ್ಯಾಪಾರಕ್ಕಾಗಿ ಮಾಡೋದಲ್ಲ ಸಿನಿಮಾ. ನೋಡಿ, OTT ಯಾವ ಇಂಗ್ಲಿಷ್ ಆಗಲಿ ಹಿಂದಿ ಆಗಲಿ ಯಾವುದೇ ಭಾಷೆ OTTನ ನಾನು ನೋಡೋದಿಲ್ಲ. ನಾನು ಪ್ರಾಜೆಕ್ಟ್ಸ್ ನಂಗೇನಿಸುತ್ತೆ, ಕ್ಯಾಲ್ಕುಲೇಟೆಡ್ ಆಗಿ ಮಾಡೋದಿರುತ್ತಲ್ಲ ಪ್ರಾಜೆಕ್ಟ್, ಅದು ಸ್ವಲ್ಪ ಇರಿಟೇಷನ್ ಇರುತ್ತೆ ರಂಗಭೂಮಿಯಿಂದ ಬಂದವರಿಗೆ. ಅಂದ್ರೆ ಈ ಪ್ಯಾಷನೇಟ್ ಆಗಿ ಆರ್ಟ್ ಫಿಲ್ಮ್ ಅಂತ ಮಾಡೋರು, ಅವ್ರಿಗೆ ಬೇರೆ ಕಷ್ಟ ಇದೆ, ಬೇರೆ ತರದ ಕಷ್ಟನೂ ಒಡ್ತಾರೆ ಅವರು. ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಬದುಕು, ನಮ್ಮ ವ್ಯವಸ್ಥೆ, ನಮ್ಮ ಸಂಸ್ಕೃತಿ, ನಮ್ಮ ಬಗ್ಗೆನೆ ಸ್ವಲ್ಪ ಒಂದು ರೀತಿಯ ಬ್ಲೀಕ್ನೆಸ್, ಜಿಗುಪ್ಸೆ ಹುಟ್ಟಿಸೋ ತರದಿರುತ್ತೆ ಆರ್ಟ್ ಸಿನಿಮಾದಲ್ಲಿ. ಅದಕ್ಕೆ ನನಗೆ ಚಿಕ್ಕ ವಯಸ್ಸಿಂದ ಆರ್ಟ್ ಸಿನಿಮಾ ಅಷ್ಟು ಆಕರ್ಷಕವಾಗಿ ಕಂಡಿರಲಿಲ್ಲ ನನಗೆ. ಆದ್ರೆ ಈ ಬ್ರಿಡ್ಜ್ ಸಿನಿಮಾದಲ್ಲಿ ಏನಿತ್ತು, ಒಂದು ಕ್ಯಾಶುವಲ್ ಲೈಫ್ ಬಗ್ಗೆ, ನಮ್ಮ ಬಗ್ಗೆನೆ, ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಜನದ ಬಗ್ಗೆ, ಎಲ್ಲವೂ ದುಃಖದ್ದಲ್ಲ, ನಮ್ಮ ಬದುಕಲ್ಲಿ ನಡೆದಿದ್ದನ್ನ ತೋರಿಸೋದಕ್ಕೆ ಬರ್ತಿತ್ತು. ಮಧ್ಯ ಆ ಗ್ರೌಂಡ್ ನಾವು ಕಳ್ಕೊಂಡ್ಬಿಟ್ಟಿದೀವಿ ಸ್ವಲ್ಪ ಮಟ್ಟಿಗೆ. ಈಗ ಇವ್ರು ಮಾಡ್ತಾ ಇದಾರಲ್ಲ, ಅಂದ್ರೆ ಈ ತರ ಯಂಗ್ಸ್ಟರ್ಸ್ ಏನೇನೋ ಪ್ರಾಜೆಕ್ಟ್ ಮಾಡ್ತಾರಲ್ಲ, ಪ್ಯಾಷನ್ ಇದೆ ಅದರಲ್ಲಿ. ಅದ್ರಲ್ಲಿ ರಿಸ್ಕ್ ಇದೆ. ಸಿನಿಮಾ ಅಂದ್ರೆ ರಿಸ್ಕ್. ಇಟ್ಸ್ ಎ ಟೆಕ್ನಾಲಜಿಕಲ್ ಮೀಡಿಯಂ ಆಲ್ಸೋ. ದ ಟೆಕ್ನಾಲಜಿ ಆಫ್ ಫಿಲ್ಮ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಅದಕ್ಕೆ ನೀವು ಆರ್ಟ್ ಸಿನಿಮಾ ಮಾಡೋದಕ್ಕೆ ಖರ್ಚಾಗುತ್ತೆ. ನನಗೇನು ಅಭಿಮಾನ ಇದೆ ಇಂಥದ್ದಾಗುತ್ತೆ ಅಂದ್ರೆ, ನಮ್ಗೆ ಕ್ರಿಟಿಕಲ್ ಮಾಸ್ ಇಲ್ಲ. ಈ ತರದ ಒಂದು 10-20 ಸಿನಿಮಾ ನಮ್ಗೆ ಬರಕ್ ಶುರುವಾಗಿದೆ ಕನ್ನಡದಲ್ಲಿ. ನಮ್ಮ ಒಟ್ಟು ಕನ್ನಡ ಸಂಸ್ಕೃತಿಯ ವೈಭವ ಏನಿದೆಯೋ ಆ ಮಟ್ಟಕ್ಕೆ ಕನ್ನಡ ಸಿನಿಮಾ ಒಂದು 70ರ ದಶಕದವರೆಗೂ ಏನ್ ಗಳಿಸಿತ್ತೋ ಅದು ನಮಗೆ ಮತ್ತೆ ಸಿಕ್ಕಿಲ್ಲ. ಅಂದ್ರೆ ಎಲ್ಲ ಮಿಂಚಿ ಹೊರಟೋಗತ್ತೆ, ಮತ್ತೆ ಅದು ಗಟ್ಟಿಯಾಗಿ ಬಂದು ನಿಂತಿಲ್ಲ. ಈ ತರದ್ದು ಮಾಡಿದ್ರೆ ಒಂದು ಕ್ರಿಟಿಕಲ್ ಮಾಸ್ ಬಂದ್ರೆ ಅದು ಬದಲಾಗುತ್ತೆ. ಅದಕ್ಕಾಗಿ ನಾನು ಇಂಥ ಪ್ರಾಜೆಕ್ಟ್ಸ್ ನಾನು ಒಪ್ಕೊಳ್ತೀನಿ, ಅದಕ್ಕಾಗಿ ನಾನು ಮಾಡ್ತೀನಿ. ಆದ್ರೆ ನಾನು ಮಾಡೋದು ದೊಡ್ಡದಲ್ಲ. ಇದಕ್ಕೆ ನೋಡಿ, ಈ ಬಾಲಕೃಷ್ಣ ಮತ್ತೆ ಅವರು ರಂಜನಿ ಅವರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರಲ್ಲ, ಅದು ದೊಡ್ಡದು. ಮತ್ತೆ ಇಂಥ ಪ್ರಾಜೆಕ್ಟ್ಗೆ ಅನಂತನಾಗ್ ಅವರು ಒಪ್ಕೊಂಡು ಬರ್ತಾರಲ್ಲ, ಇದೊಂದೇ ಇಲ್ಲ. ನಾನು 2-3 ಸಿನಿಮಾ ನೋಡಿದ್ದೀನಿ. ಅವರು ಅದು ಎಷ್ಟು ಕಷ್ಟ ಇರುತ್ತೆ, ಅದನ್ನ ಮಾಡೋದಕ್ಕೆ ಆಗಲ್ಲ ಅನ್ಸ್ತಾ ಇರುತ್ತೆ ನನಗೆ. ಯಾಕೆಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಕೆಲವು ಸಮಯ ಡೈರೆಕ್ಟರ್ಸ್ಗೆ. ಆದ್ರೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅವ್ರಿಗೆ, ಎಷ್ಟು ಎನ್ಕರೇಜ್ ಮಾಡ್ತಾರೆ ಅವರು ಅಂದ್ರೆ, ಅವ್ರು ಮಾಡೋ ತರದ ಸಪೋರ್ಟ್ ಇಫ್ ಅದರ್ ಆಕ್ಟರ್ಸ್, ಈಗ ನೀವು ಮಾಡ್ತಾ ಇದ್ದೀರ, ಎಲ್ಲರೂ ಮಾಡಿದ್ರೆ ವಿ ಕ್ಯಾನ್ ಮೇಕ್ ವೆರಿ ಗ್ರೇಟ್ ಫಿಲ್ಮ್ಸ್ ಇನ್ ಕನ್ನಡ ಅಂತ ಅನ್ಸುತ್ತೆ. ಅಂಡ್ ಐ ಹೋಪ್ ಆ ತರ ಒಂದು ರೆವಲ್ಯೂಷನ್ಗೆ ಈ ಸಿನಿಮಾ ಒಂದು ಮಾದರಿ ಆಗುತ್ತೆ ಅಂತ ನಾನು ಇಚ್ಛಿಸಿ ಭಾವಿಸಿ ನಾನು ನನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಕ್ಕೆ ನಾನು ನಿಮ್ಮನ್ನು ವಂದಿಸ್ತೀನಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.